ಪತ್ರಕರ್ತರ ಗ್ರಾಮ ವಾಸ್ತವ್ಯ ಎಲ್ಲ ಜಿಲ್ಲೆಗಳಲ್ಲಿ ನಡೆಯಲಿ ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರಪ್ಪ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕಡಬ ತಾಲೂಕು ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಕುಂಬಾರಿನಲ್ಲಿ ನಡೆದ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ತೆಂಗಿನ ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಪತ್ರಕರ್ತರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಅಭಿವೃದ್ಧಿಗೆ ಪೂರಕವಾಗಿದ್ದು ರಾಜ್ಯಕ್ಕೆ ಮಾದರಿಯಾಗಲಿದೆ. ಎಲ್ಲ ಜಿಲ್ಲೆಗಳಲ್ಲಿಯೂ ಇದು ನಡೆದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಸಂಬಂಧಪಟ್ಟವರಿಗೆ ಹೆಚ್ಚಿನ ಮನವರಿಕೆ ಆಗಲಿದೆ ಎಂದು ಹೇಳಿದರು. ಇದು ಪತ್ರಕರ್ತ ಬಂದಿರೋದು ಅನೇಕ ಪತ್ರಕರ್ತರು ರಾತ್ರಿ ಬೇರೆ ಬೇರೆ ಕಡೆ ಹೋಗ್ತಾರೆ. ನೀವು ಹಳ್ಳಿಗೆ ಬರ್ತಾ ಇದ್ದೀರಿ, ಹಳ್ಳಿ ಅಭಿವೃದ್ಧಿ ಆಗಬೇಕು ಅಂತ ಇಷ್ಟಪಡ್ತಿದ್ದೀರಿ. ನಾನು ಅದಕ್ಕೋಸ್ಕರ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇರೋದು. ಬೇರೆಯವ್ರಿಗೂ ನೀವು ಬಹಳ ಭಿನ್ನತೆಯನ್ನು ಕಾಣ್ತಾ ಇದ್ದೀನಿ ನಾನು. ಅದೇ ರೀತಿ ಅಂಗಾರಿಗೂ ಕೂಡ ಬೇರೆ ರಾಜಕಾರಣಿಗಳು ಯಾಕೆ ವ್ಯತ್ಯಾಸ ನಾನು ಕಾಣ್ತಾ ಇದ್ದೀನಿ ಅಂತಂದ್ರೆ, ಮಂತ್ರಿ ಸ್ಥಾನ ಸಿಕ್ಕರೆ ಸರಿ, ಇದ್ದಿದ್ರಿಲ್ಲ. ಜನರ ಆಶೀರ್ವಾದ ಇದೆ, ಎಷ್ಟು ಜನಕ್ಕೆ ಸಾಧ್ಯ ಇದು. ಈ ದಿಕ್ಕಿನಲ್ಲಿ ಅವರು ಪ್ರಯತ್ನ ಮಾಡಿದರೆ ನಾನು ಇಷ್ಟು ಮಾತ್ರ ನೀವು ಹೇಳಬಲ್ಲೆ. ಈ ಗ್ರಾಮ ಸುತ್ತಲೂ ನಾಲ್ಕು ಬೀದಿಗಳಿದೆ, ರಸ್ತೆಗಳಿದೆ ಅಂತ ಕೇಳಿದೆ ನಾನು. ನಾಲ್ಕು ಬೀದಿಗಳು. ಈಗ 2 ಕೋಟಿ ರೂಪಾಯಿ ತಗೊಂಡಿದ್ದು ಯಾರ ರಸ್ತೆಗೆ ನನಗೆ ಗೊತ್ತಿಲ್ಲ. ಇದಕ್ಕೋ ಬೇರೆ ಗೊತ್ತಿಲ್ಲ, ಇದಕ್ಕೆಲ್ಲ ಆಯ್ತು. ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಪತ್ರಕರ್ತರು ಇಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ದನ್ನ ನೆನಪಿಟ್ಕೊಳ್ಳೋ ದೃಷ್ಟಿಯಿಂದ ಈಗಾದ್ರೂ ಈ ವರ್ಷದಲ್ಲಿ ಕೋವಿಡ್ ಇದೆ, ಎಷ್ಟು ಮಟ್ಟಿಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಜೆಟ್ ಎಷ್ಟು ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಈ ಒಂದು ಸರ್ಕಾರ ಇರೋದ್ರೊಳಗೇನೆ ಈ 4 ರಸ್ತೆಗಳನ್ನು ಖಂಡಿತ ನಾನು ಮುಗಿಸ್ಕೊಡ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪತ್ರಕರ್ತರ ಪ್ರಯತ್ನ ಕೂಡ ಯಶಸ್ಸಾಗಬೇಕು. ಅವ್ರೇನೋ ಬಂದು ಏನೋ ಭಾಷಣ ಕೇಳ್ಕೊಂಡು ಹೋಗ್ತಾರೆ ಅನ್ನೋದಕ್ಕೂ ನೀವು ಬಂದಿಲ್ಲ. ಜಿಲ್ಲಾಧಿಕಾರಿಗಳು ಕರೆದು ಎಲ್ಲ ಕಡೆ ಕೂಡ ಅರ್ಜಿಗಳು ಕೇಳಿದ್ರು, 100 ಅರ್ಜಿಗಳು ಬಂದಿದೆ. ಇಷ್ಟು ಅರ್ಜಿಗಳ ಕೆಲಸ ಮುಗಿದಿದೆ. ಶ್ರೀನಿವಾಸ್ ಹೇಳ್ತಾ ಇರೋಂಥ ಸಂದರ್ಭ ನಾನು ಕೇಳಿದೆ. ನಾನು ಗ್ರಾಮ ವಾಸ್ತವ್ಯ ಮಾಡುವಂತ ಸಂದರ್ಭದಲ್ಲಿ ಜನರ ಸಂಕಷ್ಟಗಳನ್ನು ಅಧಿಕಾರಿಗಳು ಕೇಳಿ ಅದನ್ನ ಪರಿಹಾರ ಮಾಡಲಿಲ್ಲ ಅಂತಂದ್ರೆ ಅವ್ರು ಸುಮ್ಮನೆ ಬಿಡಲ್ಲ. ನಾನು ಕೂಡ ಸುಮ್ಮನೆ ಏನೋ ಭಾಷಣ ಹೊಡೆದು 4 ರಸ್ತೆ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋದ್ರೆ 1 ವರ್ಷ ಕಾಯ್ತಾರೆ, 2ನೇ ವರ್ಷದಲ್ಲಿ ಬೊಗಳೆ ಹೊಡೆದೋದ ಈಶ್ವರಪ್ಪ ಅಂತ ಟೀಕೆ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ನಾನು, ಈ ರೀತಿ ಕಾರ್ಯಕ್ರಮಗಳು ನಿಜಕ್ಕೂ ಮಾದರಿ. ಈ ರೀತಿ ಪ್ರಯತ್ನವನ್ನು ನಾನು ಅದಕ್ಕೋಸ್ಕರ ಅಪೇಕ್ಷೆ ಪಡ್ತಿರೋದು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿ ಮಾಡಿದ್ರೆ ಅಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿರ್ಬೋದು, ಅಲ್ಲ ಶಾಸಕರುಗಳಿರ್ಬೋದು, ಅಲ್ಲ ಜಿಲ್ಲಾ ಪರಿಷತ್ನವರಿರ್ಬೋದು, ಏನೇನು ಮಾಡಬೇಕು ಅನ್ನೋದನ್ನ ಗ್ರಾಮಸ್ಥರು ಹೇಳಿದಾಗ ಅದಕ್ಕೆ ಗಮನ ಕೊಡಲೇಬೇಕಾಗತ್ತೆ. ನಾನು ಯಾಕೆ ಒಂದು ಕುಟುಂಬದಲ್ಲಿ ಇರಬೇಕು ಅಂತಂದ್ರೆ, ನೀವು ಕೇಳೋರು, ನಾವು ಮಹಾ ದೊಡ್ಡ ಮನುಷ್ಯರು, ನಾವು ಕೊಡೋರು ಅಲ್ಲ. ಒಂದು ಕುಟುಂಬ ಆದಾಗ ಮನೆ ಮಗನ ತಂದೆ ತಾಯಿ ಬೆಳೆಸಿದಾಗ ಒಂದು ರಾಜಕಾರಣಿ ಆಗ್ತಾರೆ, ಮಂತ್ರಿ ಆಗ್ತಾರೆ. ತಂದೆ ತಾಯಿ ಬೆಳೆದಂತ ವ್ಯಕ್ತಿ ಅಧಿಕಾರಿ ಆಗ್ತಾರೆ. ತಂದೆ ತಾಯಿ ಬೆಳೆದಂತ ವ್ಯಕ್ತಿ ಒಬ್ಬ ಪತ್ರಕರ್ತ ಆಗ್ತಾನೆ. ತಂದೆ ತಾಯಿ ಬೆಳೆದಂತ ರೈತನ ಮನೆಗೆ ದುಡಿತಾರೆ. ಅವಾಗ ಯಾರೋ ಕೊಡೋದಲ್ಲ. ತಂದೆ ತಾಯಿ ಯಾರು? ಇವತ್ತು ಗ್ರಾಮಸ್ಥರು ನೀವೇ ತಂದೆ ತಾಯಿಗಳು. ನಿಮ್ಮ ಮಕ್ಕಳು, ನಾವೆಲ್ಲ ಮಕ್ಕಳುಗಳು. ನಾವು ಅಧಿಕಾರಿ ಇರ್ಬೋದು, ಮಂತ್ರಿ ಇರ್ಬೋದು, ಪತ್ರಕರ್ತ ಇರ್ಬೋದು, ರೈತ ಇರ್ಬೋದು, ನಿಮ್ಮ ಮಕ್ಕಳು ನಾವು. ಈ ಮಕ್ಕಳಾಗಿ ಒಂದು ಕುಟುಂಬದ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಈ ಪತ್ರಕರ್ತರ ಈ ಒಂದು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಿಜಕ್ಕೂ ಕೂಡ ಬೇರೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮಾದರಿ ಅಂತ ನಾನು ಭಾವಿಸ್ತೇನೆ. ಇದೇ ಸಂದರ್ಭ ಮಡಪಾಡಿಯಲ್ಲಿ ಹಿಂದೆ ನಡೆದ ಗ್ರಾಮ ವಾಸ್ತವ್ಯದ ಕೈಪಿಡಿಯನ್ನು ಬಿಡುಗಡೆಗೊಳಿಸಿದರು. ಇದೀಗ ಕೈಪಿಡಿಯನ್ನು ಬಿಡುಗಡೆಗೊಳಿಸಿದ್ದಾರೆ ಮಾನ್ಯ ಸಚಿವರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಂದರು, ಮೀನುಗಾರಿಕೆ ಮತ್ತು ಒಳನಾಡು ಸಾರಿಗೆ ಸಚಿವ ಎಸ್ ಅಂಗಾರ, ಸುಳ್ಯ ವಿಧಾನಸಭೆ ಕ್ಷೇತ್ರ ಬಹಳಷ್ಟು ಗ್ರಾಮೀಣ ಭಾಗವನ್ನು ಹೊಂದಿದೆ. ರಸ್ತೆ ಮತ್ತು ಸೇತುವೆಗಳ ನಿರ್ಮಾಣ ಪ್ರಮುಖ ಬೇಡಿಕೆಗಳಾಗಿವೆ. ಅನುದಾನದ ಲಭ್ಯತೆ ನೋಡಿಕೊಂಡು ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯ ನಡೆಸಲಾಗುತ್ತದೆ ಎಂದರು.
ಕಾಲು ಸಂಖ್ಯೆಗಳ ಅವಶ್ಯಕತೆಗಳು ಸುಮಾರು ಒಟ್ಟು ವಿಧಾನಸಭಾ ಕ್ಷೇತ್ರದಲ್ಲಿ 118 ಕಾಲು ಸಂಖ್ಯೆಗಳ ಅವಶ್ಯಕತೆಯೂ ಇದೆ. ಈ ರೀತಿಯ ಒಂದು ಅವಶ್ಯಕತೆಗಳಿಗೆ ಸಂಬಂಧಪಟ್ಟಾಗೆ ಏನು ಅನುದಾನದ ಅವಶ್ಯಕತೆಗಳಿದೆ, ಈ ರೀತಿಯ ಅನುದಾನಗಳನ್ನ ಏಕಕಾಲದಲ್ಲಿ ಒಂದೇ ಗ್ರಾಮಗಳಿಗೆ ಕೊಡಲಿಕ್ಕೆ ಆಗುತ್ತಿಲ್ಲ. ಆದರೂ ಕೂಡ ಇವತ್ತು ಗ್ರಾಮ ವಾಸ್ತವ್ಯ ಎಲ್ಲಿ ಕಾರ್ಯಕ್ರಮ ನಡೀತದೆ ಆ ಭಾಗದಲ್ಲಿ ಒಂದಷ್ಟು ಸೇತುವೆಗಳನ್ನು ಕೂಡ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟಾಗೆ SCPಯಲ್ಲಿ ಒಂದಷ್ಟು ಅನುದಾನ, TSPಯಲ್ಲಿ ಕೂಡ ಒಂದಷ್ಟು ಅನುದಾನ, ಲೋಕೋಪಯೋಗಿ ಇಲಾಖೆಯಲ್ಲಿ ಬರುವಂಥ ಕೆಲವು ಅನುದಾನಗಳು, ಈ ರೀತಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುವಂಥ ಅನುದಾನಗಳು, ಈ ರೀತಿಯ ಅನುದಾನಗಳನ್ನ ಸದ್ಬಳಕೆ ಮಾಡಿಕೊಂಡು ಎಲ್ಲೆಲ್ಲಿ ಸೇತುವೆಗಳನ್ನ ನಿರ್ಮಾಣ ಮಾಡಬೇಕು ಆ ರೀತಿಯ ದಿಕ್ಕಿನಿಂದಲೂ ಕೂಡ ಯೋಜನೆಯನ್ನು ಮಾಡುವಂಥ ಕೆಲಸಗಳಾಗಿದೆ. ಎರಡನೇದಾಗಿ ಇವತ್ತು ಮಡಪಾಡಿ ಸೇವಾಜೆಗೆ ಸಂಬಂಧಪಟ್ಟಾಗೆ ಸೇವಾಜೆಯಿಂದ ಮಡಪಾಡಿಯಿಂದ ಕಂದರಪಾಡಿ ಆಗಿ ಗುತ್ತಿಕಾಲಿಗೆ ಹೋಗುವಂಥ ಪ್ರಮುಖ ರಸ್ತೆ ಸುಮಾರು 14 ಕಿಲೋಮೀಟರ್ ಉದ್ದದ ರಸ್ತೆ. ಈ 14 ಕಿಲೋಮೀಟರ್ ರಸ್ತೆಗೆ ಸಂಬಂಧಪಟ್ಟಾಗೆ ಕಳೆದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಿಂದ ಸನ್ಮಾನ್ಯ ಸಚಿವರು 2 ಕೋಟಿ ರೂಪಾಯಿಯ ಅನುದಾನವನ್ನು ಮಂಜೂರು ಮಾಡಿದರೆ ಆ ಒಂದು ಅನುದಾನದ ಕಾಮಗಾರಿ ಪ್ರಾರಂಭಗೊಳ್ಳಬೇಕಾಗಿದೆ. ಆ ನಂತರ ಅದೇ ರಸ್ತೆಗೆ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಲ್ಲಿ ಸುಮಾರು 2.5 ಕಿಲೋಮೀಟರ್ ರಸ್ತೆಯನ್ನು ಸುಮಾರು 2 ಕೋಟಿ 10 ಲಕ್ಷ ರೂಪಾಯಿ ಅನುದಾನದಲ್ಲಿ ಆ ರೀತಿಯ ಒಂದು ಕಾಮಗಾರಿ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಗುತ್ತಿಗಾರಿಂದ ಕಂದರಪಾಡಿಯ ಭಾಗಕ್ಕೆ ಸಂಬಂಧಪಟ್ಟಾಗೆ ಸುಮಾರು 1.5 ಕಿಲೋಮೀಟರ್ ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಆ ರೀತಿಯ ರಸ್ತೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ಎಲ್ಲೆಲ್ಲಿ ರಸ್ತೆಯ ಭಾಗದಲ್ಲಿ ಭೂಮಿ ಕುಸಿತವಾಗುವಂಥ ಭಾಗಗಳಿದೆ ಮತ್ತು ಎಲ್ಲಿ ಯಾವ ಯಾವ ಭಾಗದಲ್ಲಿ ಭೂಮಿಯಿಂದ ಅಂತರ್ಜಲದಿಂದ ಮೇಲೇಳುವಂಥ ಭಾಗಗಳಿದೆ, ಈ ಭಾಗಗಳಿಗೆ ಸಂಬಂಧಪಟ್ಟಾಗೆ ಡಾಮರೀಕರಣವನ್ನು ಮಾಡದೆ ಆ ಭಾಗದಲ್ಲಿ ಮಾತ್ರ ನಾವು ಕಾಂಕ್ರೀಟೀಕರಣವನ್ನು ಮಾಡಬೇಕು ಅಂತ ದಿಕ್ಕಿನಲ್ಲಿ ಕೂಡ ಒಂದಷ್ಟು ಗಮನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇದು ಮಡಪಾಡಿಗೆ ಸಂಬಂಧಪಟ್ಟಾಗೆ. ಈಗಾಗಲೇ ನಾವು ಸಂಬಂಧಪಟ್ಟಂಥ AC ಅವರಿಗೆ ಕೇಳಿದೆ. ಇಲ್ಲಿ 2-3 ಪ್ರಶ್ನೆಗಳು ಬಂತು. ಒಂದು ರಸ್ತೆಗಳಿಗೆ ಸಂಬಂಧಪಟ್ಟಾಗೆ, ಇನ್ನು ಎರಡನೇದಾಗಿ DC ಮನ್ನಾ ಜಾಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಇನ್ನು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬಂದಿದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೌಡು, ತಾಲೂಕು ಪಂಚಾಯತ್ ಅಧ್ಯಕ್ಷೆ ರಾಜೇಶ್ವರಿ ಕನ್ಯಮಂಗಳ, ಉಪಾಧ್ಯಕ್ಷೆ ಜಯಂತಿ ಆರ್ ಗೌಡ, ಜಿಲ್ಲಾ ಪಂಚಾಯತ್ ಸದಸ್ಯ PP ವರ್ಗೀಸ್, ಪುತ್ತೂರು AC ಡಾಕ್ಟರ್ ಯತೀಶ್ ಉಳ್ಳಾಲ್, ತಹಶೀಲ್ದಾರ್ ಆನಂದ್ ಶಂಕರ್, ಮಹಾರಾಷ್ಟ್ರ ಕನ್ನಡಿಗ ಪತ್ರಕರ್ತರ ಸಂಘದ ಅಧ್ಯಕ್ಷ ರೋನ್ಸ್ ಬಂಟ್ವಾಳ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಆರ್ ರವಿಕುಮಾರ್, ಜಗನ್ನಾಥ್ ಶೆಟ್ಟಿ ಬಾಳ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಮತ್ತಿತರರು ಉಪಸ್ಥಿತರಿದ್ದರು.